ಇವತ್ತು ನಾನು ಒಲ್ಲುವಲಿ ಹೇಳಿ ಮಾಡ್ತೇನೆ. ಅದಕ್ಕೆ ಯೋಗಿರತ್ನ ಸಹ ಎಂದು ಹೇಳ್ತಾರೆ. ಅದಕ್ಕೆ ಪಡವಲಕಾಯಿ, ಕಾಟುಪೀರೆ, ಗೇರು ಬೀಜ, ಕುಂಬಳಕಾಯಿ, ಹೀರೆಕಾಯಿ, ಹಲಸಂಡೆ, ಚೀನಿಕಾಯಿ ಮತ್ತು ಗೆಣಸು ಇದೆಲ್ಲ ಒಟ್ಟಾಕಿ ಕುಕ್ಕರಲ್ಲಿ ಒಂದು ವಿಜಿಲ್ ತೆಗಿತೇನೆ. ಆಮೇಲೆ ತೆಂಗಿನಕಾಯಿದು ಹಾಲು ತೆಗಿತೇನೆ, ಕಡ್ದು ಮಿಕ್ಸಿಯಲ್ಲಿ ಹಾಕಿ ಕಡ್ದು ಹಾಲು ತೆಗಿತೇನೆ ಅದರದ್ದು. ಈಗ ಬೇಯಿಸಿ ಆಯಿತು. ಹಸಿಮೆಣಸು ಮತ್ತು ಉಪ್ಪು ಹಾಕ್ತೇನೆ. ವಿಸಿಲ್ ತೆಗೆದಿದ್ದೇನೆ ಇದಕ್ಕೆ. ಈಗ ಉಪ್ಪು ಹಾಕಿದ್ದೇನೆ. ತೆಂಗಿನಕಾಯಿ ಹಾಲು ಹಾಕ್ತೇನೆ ಇದಕ್ಕೆ. Please like and subscribe for more such video updates.